ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನೂತನ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಇದುವರೆಗೂ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶಿವಕುಮಾರ್ ಅವರು ವರ್ಗಾವಣೆಗೊಂಡಿದ್ದು, ಅವರ ಜಾಗಕ್ಕೆ ಪ್ರಶಾಂತ ಕೆ ಪಾಟೀಲ್ ರವರು ನೂತನ ತಹಶೀಲ್ದಾರ್ ಆಗಿ ನೇಮಕಗೊಂಡಿದ್ದಾರೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ತಾಲೂಕಿಗೆ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ 1 ವಾರ ಕಳೆದಿದೆ. ಇದು ನನ್ನ ಪ್ರಥಮ ಪೋಸ್ಟಿಂಗ್. ಈ ಮುಂಚೆ ಬೇರೆ ಇಲಾಖೆಗಳಿದ್ದೆ. ತಹಸೀಲ್ದಾರ್ ಆಗಿ ಕೂಡ ನಾನು PWD ಕೆಲಸ ಮಾಡಿದ್ದೀನಿ. ಬಟ್ ದಂಡಾಧಿಕಾರಿಯಾಗಿ ನಾನು ಪ್ರಥಮ ಹುದ್ದೆ. ನನಗಿರುವ ಅನುಭವ ತೆಗೆದುಕೊಂಡು ನಾನು ಒಂದು ಉತ್ತಮ ಆಡಳಿತವನ್ನು ನೀಡಲು ಇಚ್ಛಾಶಕ್ತಿಯಿಂದ ಬಂದಿದ್ದೀನಿ. ವಿಶೇಷವಾಗಿ ನಾನಿಲ್ಲಿ ನೋಡ್ಕೊಳ್ಳೋದಂದರೆ ಚಿಕ್ಕ ರೈತರ ಸಮಸ್ಯೆಗಳಿದೆ. ಅದು ವಿಶೇಷವಾಗಿ ದಾರಿ ಸಮಸ್ಯೆಗಳನ್ನು ನಾನು ಹೆಚ್ಚಿನ ಈ ವಾರದಲ್ಲಿ ನೋಡ್ಪಟ್ಟಿದ್ದೀನಿ. ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಾಗಲಿ, ಈ ಪಿಂಚಣಿಗಳಾಗಲಿ, ಮಾಶಾಸನಗಳಾಗಲಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಯಾವುದೋ ಹೆಚ್ಚಿನ ಸಮಸ್ಯೆಗಳು ನಾವು ಕಾಣ್ತಾ ಇಲ್ಲ. 1-2 ಗ್ರಾಮದಲ್ಲಿ ತಾವು ಬೇರೆ ನ್ಯಾಯಬೆಲೆ ಅಂಗಡಿಗೆ ದೂರ ಹೋಗೋದು ಉದ್ದೇಶ ಬಿಟ್ಟರೆ ಅವರಿಗೆ ವಾರದಲ್ಲಿ 2 ಬಾರಿ ಆ ಊರಿಗೆ ಬಂದು ನೀಡುವಂಥ ಒಂದು ನಿವೇದನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಾವಿಲ್ಲಿ ಕಾಣೋದಂದರೆ ಈ 3 and 9 ಮಿಸ್ ಮ್ಯಾಚ್ ಅಂತ ನಾವೇನು ಪಹಣಿ ಪತ್ರದಲ್ಲಿ ನೋಡ್ತಾ ಇದ್ದೀವಿ. 3ರಲ್ಲಿ ಬೇರೆ ಅಂಕಿ ಸಂಖ್ಯೆ ಇದೆ, 9ರಲ್ಲಿ ಬೇರೆ ಅಂಕಿ ಸಂಖ್ಯೆ ಇದೆ. ಅದರಿಂದ ನಮ್ಮಲ್ಲಿ ತಿದ್ದುಪಡಿಗೆ ಬಹಳ ಜನ ವೇಟ್ ಮಾಡ್ತಿದ್ದಾರೆ. ಸೊ ನಾವು ವಿಶೇಷವಾಗಿ ನಮ್ಮ ಕಚೇರಿ ಸಿಬ್ಬಂದಿಗಳನ್ನು ಮತ್ತು ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಗಳನ್ನು ಕರೆದುಕೊಂಡು ಯಾವ 6 ತಿಂಗಳಿಂದ ಹೆಚ್ಚಿನ ಪೆಂಡಿಂಗ್ ಇದೆ ಪಟ್ಟಿ ಮಾಡಿ ಕೊಡಿ ನನಗೆ. ಅದು ಏನಾದರೂ ತಾಂತ್ರಿಕ ಸಮಸ್ಯೆ ಇರಲಿ, ಕಾನೂನಾತ್ಮಕ ಸಮಸ್ಯೆ ಇರಲಿ, ಅದನ್ನು ಬಗೆಹರಿಸಿ ಯಾವ ರೈತರಿಗೂ ಕೂಡ ಈ 3 and 9 ಮಿಸ್ ಮ್ಯಾಚ್ ಆಗಲಿ ಮತ್ತು ಸರ್ಕಾರದಿಂದ ದರಖಾಸ್ತಂಥ ಜಮೀನುಗಳಿಗೆ ಯಾವುದು ಸಪರೇಟಾಗಿ 1 to 5 ಆಗಿ ಹೊಸ ಕೋಡಿಗಳನ್ನು ಪೆಂಡಿಂಗ್ ಇದೆ, ಅವು ಕೂಡ ಅರ್ಜಿಗಳನ್ನು ಬೇಗ ವಿಲೇವಾರಿ ಮಾಡುವಂಥದ್ದಿದೆ. ಮತ್ತು ವಿಶೇಷವಾಗಿ ಈ ದಾರಿ ಸಮಸ್ಯೆ ಹೆಚ್ಚಾಗಿದೆ. ಸೊ ಆ ಎಲ್ಲ ನಿವೇದನೆಗಳನ್ನು ಕರೆದುಕೊಂಡು ನಮ್ಮ ತಾಲೂಕು ಕಚೇರಿರುವಂಥ ಈ ಸರ್ವೆ ರೇಟ್ಗಳನ್ನ ಒಂದು ನಕಾಶೆ ತರಿಸು ಪ್ರತಿನಿತ್ಯ ಹೆಚ್ಚಿನ ವಿಲೇವಾರಿಯನ್ನು ಮಾಡ್ತಾಯಿದ್ದೀನಿ. ಬಾಕಿ ಎಲ್ರಿಗೂ ನನ್ನ ನಂಬರ್ಗಳನ್ನು ಶೇರ್ ಮಾಡಿದ್ದೀನಿ. ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಈಗಾಗಲೇ ಭೇಟಿ ನೀಡಿದ್ದೀನಿ. ಯಾವುದೇ ಕಂದಾಯ ವಿಷಯಗಳನ್ನಾಗಲಿ ಮತ್ತು ನಾನು ಈ ಬಂದಿನ ದಿನದಲ್ಲಿ ಕಳೆದ 3 ತಿಂಗಳಿಂದ ಕಂದಾಯ ಅದಾಲತ್ ಆಗಿಲ್ಲ. ಹೋಬಳಿಯಲ್ಲಿ ಕಂದಾಯ ಅದಾಲತ್ ಮಾಡಿ ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕಾಗುವಂಥ ವಿಚಾರಗಳನ್ನು ಏರ್ಪಡಿಸಿದ್ದೀವಿ. ಅದೇ ರೀತಿಯಾಗಿ ಪ್ರತಿ 3ನೇ ಶನಿವಾರ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಅಂತ ಕಾರ್ಯಕ್ರಮ ಈಗಾಗಲೇ ವರ್ಷಾಂತರ ಆಗಿದೆ, ವರ್ಷದಿಂದ ನಡೀತಾ ಇದೆ. ಈ ತಿಂಗಳು ನಮ್ಮ ತಾಲೂಕಿಗೆ ಮಾನ್ಯ ಜಿಲ್ಲಾಧಿಕಾರಿ ಬರಲಿದ್ದಾರೆ. ಐಬಂಗಳ ಹೋಬಳಿಯ ಗೋಗುದು ಗ್ರಾಮದಲ್ಲಿ ಏರ್ಪಡಿಸ್ಕೊಂಡಿದ್ದೀವಿ. ಗ್ರಾಮದ ಮತ್ತು ಸುತ್ತಲಿನ 4-5 ಗ್ರಾಮಗಳಲ್ಲಿ ಎಲ್ಲ ಗ್ರಾಮಸ್ಥರುಗಳಿಗೆ ಟಾಮ್ ಮುಖಾಂತರ ತಮ್ಮ ಕಂದಾಯ ವಿಷಯ ಆಗಲಿ, ಸರ್ವೆ ವಿಷಯಗಳಾಗಲಿ, ಸಮಾಜ ಕಲ್ಯಾಣ ಇಲಾಖೆ ವಿಷಯ ಆಗಲಿ, ಆರೋಗ್ಯ ವಿಷಯಗಳಾಗಲಿ, ಶೈಕ್ಷಣಿಕ ವಿಷಯಗಳಾಗಲಿ, ಯಾವುದೇ ಸಮಸ್ಯೆಗಳನ್ನು ತಾವು ಅಹವಾಲುಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಮುಂಗಡೆ ತಗೊಂಡು ಯಾವ ಅಹವಾಲುಗಳಿಗೆ ತಕ್ಷಣವೇ ನಾವು ಪರಿಹಾರ ನೀಡಬಹುದು ಅಂತ ತಿಳ್ಕೊಂಡು ಅಲ್ಲೇ ಸ್ಥಳದಲ್ಲಿ ಪರಿಹಾರ ನೀಡಿ, ಅದು ಹೆಚ್ಚಿನ ಒಂದು ಸಮಯ ತಗೊಳ್ಳೋದಾದರೆ ಆ ಅಹವಾಲುಗಳನ್ನು ಪಟ್ಟಿ ಮಾಡಿಕೊಂಡು 1 ವಾರ ಅಥವಾ 2 ವಾರದಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಸಮಾಧಾನ ನೀಡಬೇಕು ಉದ್ದೇಶ ನಮ್ಮೆಲ್ಲ ಆಗಿದೆ. ಸೊ ತಾಲೂಕಿಗೆ ಅತ್ಯಂತ ಉತ್ತಮ ಆಡಳಿತ ನೀಡಿಕೊಂಡು ಎಲ್ಲ ಸಿಬ್ಬಂದಿಗೆ ಚುರುಕು ಮುಟ್ಟಿಸಿ ಯಾವುದು ಬಹಳ ವರ್ಷದ ವಿಳಂಬಗಳಾಗ್ತದೆ ಎಲ್ಲ ಕಡತಗಳನ್ನು ವಿಲೇವಾರಿ ಮಾಡಿ ಮತ್ತು ಬಗೆಹರಿಕೆಗಳ ಅರ್ಜಿಗಳು ಕೂಡ ಯಾವುದಾದ್ರು ಪೆಂಡಿಂಗ್ ಇದೆ ಅವನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಗಮನ ತರೋದಾಗಲಿ ನನ್ನ ಅಂತ ಇದ್ದರೂ ಕೂಡ ನಾವೆಲ್ಲವನ್ನು ವಿಲೇವಾರಿ ಮಾಡಿ ತಾಲೂಕದಲ್ಲಿ ಉತ್ತಮ ಆಡಳಿತ ಉದ್ದೇಶ ಹೊಂದಿದ್ದೀನಿ. ಇದಕ್ಕೆ ಮೂಲತಃ ಎಲ್ಲ ಗ್ರಾಮಸ್ಥರ, ಎಲ್ಲ ರೈತರ, ಎಲ್ಲರ ಒಂದು ನನಗೆ ಸಹಕಾರ ಬೇಕಾಗುತ್ತೆ. ಆ ಸಹಕಾರ ಇದೆ ಅಂತ ತಿಳ್ಕೊಂಡು ನಾನು ಅಪೇಕ್ಷಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಹೆಸರು ಪ್ರಶಾಂತ್ ಕೆ ಪಾಟೀಲ್, ತಹಸೀಲ್ದಾರ್ ಹಿರಿಯೂರು. ನನ್ನ ಮೊಬೈಲ್ ಸಂಖ್ಯೆ 8105999707. ಇನ್ನೇನು ಹೇಳ್ತೀನಿ, 8105 3x9 707. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.